ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆ ಜನರಿಗೆ ಜಾಗೃತಿ ಮೂಡಿಸಲು ಜಿಲ್ಲಾಧಿಕಾರಿ ಕೂರ್ಮಾರ್ ರಾವ್ ಇಂದು ಸಿಟಿ ರೌಂಡ್ಸ್ ಹೊಡೆದರು. ಅಂಗಡಿ ಮಾಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿಗಳು ಮಾಸ್ಕ್ ಧರಿಸಿದವರಿಗೆ ದಂಡದ ಬಿಸಿ ಮುಟ್ಟಿಸಿದರು. ಮಾಸ್ಕ್ ಸ್ಯಾನಿಟೈಸರ್ ಅನ್ನ ಕಡ್ಡಾಯವಾಗಿ ಬಳಸುವಂತೆ ಅಂಗಡಿ ಮಾಲೀಕರಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಜಿಲ್ಲಾಧಿಕಾರಿ ಕೂರ್ಮಾರ್ ರಾವ್ ಅವರಿಗೆ ನಗರಸಭಾ ಅಧಿಕಾರಿಗಳು ಸಾಥ್ ನೀಡಿದರು. मास्क हाಕೊಳ್ಳಿ मास्क डालो कहाँ से हाँ क्या काम कर रहे इधर हाँ होटल में काम कर रहे क्या होटल वहाँ पे मनी कहाँ पे घर कहाँ पे यार मरवानी ना वो वहाँ पे यहाँ पे कहाँ रह रहे यहाँ पे रूम पे रहते हैं हाँ पर अभी थोड़ा तो पता नहीं है क्या क्या करना है तो मास्क वगैरह डालने के पता नहीं है हाँ ऐसा नहीं सर मास्क लाया है एक्चुअली क्या है ना कि मैं उधर ही रहता है क्या मास्क घर पे नहीं मैं उधर ही नहीं अभी कर दो क्या है 15 रुपीज़ पेनल्टी दो नहीं ये तो पुलिस मोबाइल दो मोबाइल तगो लिस्ट अपडेट आಗಿದೆ ಟೆಂಪರೇಚರ್ ಎಲ್ಲ ಚೆಕ್ ಮಾಡ್ತಾ ಇದ್ರಾ ಮಾಡಿ ಚೆಕ್ ಮಾಡಿ ಒಂದೇ ಪಾಯಿಂಟ್ ಅಲ್ಲ